ಪ್ರಯತ್ನ ಮಾಡ್ತೀವಿ. ಗೋಹಂತಕರಿಗೆ ಗೋಕಳ್ಳರ ಬಗ್ಗೆ ಇನ್ನೂ ಬಿಗಿಯಾದ ಕ್ರಮವನ್ನು ತಗೋತೀವಿ. ನಮ್ಮ ಗೃಹ ಸಚಿವರು ಇವತ್ತು ಆರ್ಗ ಜ್ಞಾನೇಂದ್ರ ಅವರು ಕೂಡ ಮಧ್ಯಾಹ್ನ ಬಂದು ಹೋಗಿದ್ದಾರೆ. ನಾನು ಅವ್ರ ಹತ್ರನೂ ಮಾತಾಡಿ ಇಡೀ ರಾಜ್ಯದಲ್ಲಿ ಬರೀ ಶಿವಮೊಗ್ಗ ಜಿಲ್ಲೆ ಅಲ್ಲ ಅಥವಾ ಹಿಂದೆ ನಿಮಗೆ ಗೊತ್ತಿರಬೇಕಾದ್ರೆ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ವಿಶೇಷವಾಗಿ ಈ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಭಾಗದಲ್ಲಿ ಅತಿ ಹೆಚ್ಚು ಆಗ್ತಾಯಿತ್ತು. ಈ ಕಳ್ಳತನ ಅತಿ ಹೆಚ್ಚು ಆಗ್ತಾಯಿತ್ತು. ಈಗ ಕಮ್ಮಿ ಆಗಿದೆ. ನಿಂತಿಲ್ಲ ಅಂತ ಹೇಳ್ತಿದ್ರಿ. ನಾನು ಅತಿ ಹೆಚ್ಚು ಆಗ್ತಾಯಿದ್ದೆ. ನೀವು ಹೇಳಿದ್ರೆ ನಾನು ಯಾವುದೂ ಡಿಸ್ಪ್ಯೂಟ್ ಮಾಡ್ತಿಲ್ಲ. ನೀವು ಹೇಳ್ತಿರೋದೆಲ್ಲ ಸತ್ಯ. ನಿಮ್ಮದು ಕೂಡ ಕಳಕಳಿ ನಂಗೆ ಅರ್ಥ ಆಗುತ್ತೆ. ಪತ್ರಕರ್ತರದ್ದು ನಿಂತೋಗಿದೆ ಅಂತ ನಾನು ಹೇಳಿಲ್ಲ. ಅವಾಗ ಆಗ್ತಾ ಇರೋದು ಇಷ್ಟ ಆಗ್ತಾಯಿಲ್ಲ. ಇನ್ನೂ ಅದಕ್ಕೋಸ್ಕರ ಹೇಳ್ತೀನಿ, ಏನೇನು ಬಿಗಿ ಮಾಡಬೇಕು ಪೊಲೀಸ್ ಇಲಾಖೆಗೂ ಬಿಗಿ ಮಾಡಿ. ಇದೇನು ಗೋ ಕಳ್ಳತನ ಮಾಡ್ತಿದ್ದಾರೆ, ಗೋ ಹತ್ಯೆ ಮಾಡ್ತಾರೆ, ಇಂಥವ್ರ ಬಗ್ಗೆ ಇನ್ನೂ ಕಠಿಣವಾದ ಕ್ರಮವನ್ನು ಖಂಡಿತ ನಾವು ತಗೋತೀವಿ. ಕಾರ್ಯಕರ್ತರೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನನಗೆ ಅಸಮಾಧಾನ ಇದೆ ರೀ. ನನಗೆ ಅಸಮಾಧಾನ ಇದೆ. ನಾನು ಯಾಕೆ ಬಂದೆ ಇಲ್ಲಿಗೆ? ಎಲ್ಲ ಕೆಲಸಗಳು ಎಲ್ಲ ಪ್ರವಾಸ ಮಾಡಿ ಯಾವ ರೀತಿ ಗೋಹತ್ಯೆ ಮಾಡ್ತಾರೋ, ಯಾವ ರೀತಿ ಗೋ ಕಳ್ಳತನ ಮಾಡ್ತಾರೋ ಅಂಥವ್ರ ಬಗ್ಗೆ ಬಿಗಿ ಮಾಡಬೇಕು ಅನ್ನೋದಕ್ಕೆ ನಮಗೆ ಇದೆ. ಪೊಲೀಸ್ ಇಲಾಖೆ ಬಗ್ಗೆನೂ ಕೂಡ ಇನ್ನೂ ಯಾಕೆ ಅವ್ರು ಬಿಗಿ ಕ್ರಮ ತಗೋತಿದ್ದಾರೆ. ಅವರು ಮಾಡ್ತಾಯಿಲ್ಲ ಅಂತ ನಾನು ಹೇಳಿದ್ನಲ್ಲ. ಕೆಲವರಿಗೆ ಏನು ಅನಿಸುತ್ತೆ, ಹೂನಪ್ಪ ನಾವೇನು ಬಿಗಿ ಕ್ರಮ ನಾವು ತೊಗೊಂಡ್ಬಿಡ್ತೀವಿ. ಈ ಗೋ ಕಳ್ಳತನ ಮಾಡ್ತೀವಿ, ರಾತ್ರಿ ಬಂದು ಹೆಂಡತಿ ಮಕ್ಕಳಿಗೆ ತೊಂದರೆ ಕೊಟ್ಟರೆ ಏನು ಮಾಡೋದು? ಉಡುಪಿನಲ್ಲಿ ನಾನು ಹಿಂದೆ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಶ್ರೀಕೃಷ್ಣನ ದರ್ಶನಕ್ಕೆ ಬಂದಂಥ ಸಂದರ್ಭದಲ್ಲಿ ಬೆಳಿಗ್ಗೆನೇ ಒಬ್ಬ ತಾಯಿ ನನ್ನ ಹತ್ರ ಬಂದರು. ನಮ್ಮನೆ ಹಿತ್ತಲಿಗೆ ಬಂದು ಬೆಳಿಗ್ಗೆ 4 ಗಂಟೆಗೆ ಕರುನ ಹಿಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ನನಗೆ ಕೂಗ್ಕೊಂಡಿದ್ದಂಗೆ ಚಾಕು ತೋರಿಸಿದ್ರು. ನನಗಿನ್ನೂ ನೆನಪಿದೆ ಅದು. ಅದನ್ನು ಇಟ್ಕೊಂಡೆ ನಾವು ಏನೇನು ಬಿಗಿ ಮಾಡಬೇಕು ಮಾಡಿದ್ದೀವಿ. ಹಿಂದೆ ಎಷ್ಟು ಗೋ ಕಳ್ಳತನ ಆಗ್ತಿತ್ತು, ಗೋಹತ್ಯೆ ಆಗ್ತಾಯಿತ್ತು, ಈಗ ಅಷ್ಟು ಆಗ್ತಿಲ್ಲ. ನಾನು ಅದಕ್ಕೋಸ್ಕರ ಹೇಳ್ತೀನಲ್ಲ, ಹೊಟ್ಟೆ ಉರಿತ ಬರೀ ಅಸಮಾಧಾನ ಅಲ್ಲ, ಹೊಟ್ಟೆ ಉರಿತಾ ಇದೆ. ಈ ರೀತಿ ನಮ್ಮ BJP ಸರ್ಕಾರ ಬಂದರೂ ಕೂಡ ಇನ್ನೂ ಪೂರ್ಣ ನಿಂತಿಲ್ಲಲ್ಲ ಅಂತ. ಪೂರ್ಣ ನಿಲ್ಲಿಸೋ ದಿಕ್ಕಿನಲ್ಲಿ ಏನೇನು ಬೇಕೋ, ಇವ್ರು ಏನೇನು ಗೋ ಹತ್ಯೆ ಮಾಡ್ತಿದ್ದಾರೆ, ಗೋ ಕಳ್ಳತನ ಮಾಡ್ತಿದ್ದಾರೆ, ಖಂಡಿತ ಅವ್ರಿಗೆ ಅಲ್ಲಿ ಬಲೆ ಹಾಕೋ ತನಕ ಬಿಡಲ್ಲ. ನಾವು ಕ್ರಮ ತಗೊಂಡೇ ತಗೋತೀವಿ. ಸಲಹೆ ಕೊಡ್ಬೋದು, ಸಾಕ್ಬೋದು ಅವ್ರ ಮನೆಯಲ್ಲೇ ಮಾಡೋದಕ್ಕಿಂತ ಸಾಕ್ಬೋದಲ್ಲ ಅವರೇ. ಯಾರು ಕಳ್ಳತನ ಮಾಡೋರು ಸಾಕ್ಬೋದಲ್ಲ? ಸಾಕೋದಕ್ಕೆ ಬರ್ತಾರೆ ಅವರು, ಕೊಲೆ ಮಾಡೋಕ್ಕೆ ಬರ್ತಾರೆ. ಅವರ ಸುಲಭವಾದ ದುಡಿಮೆ ಕಟ್ ಮಾಡೋದು, ಮಾರೋದು. ಅದಕ್ಕಿಂತ ದುಡಿಮೆ ಬೇಕಾ? ಯಾರ್ದೋ ಹಸು ಯಾರಿಗೋ ಮಾರೋದು. ಇಂಥ ನೀಚರ ಬಗ್ಗೆ ಏನು ಉತ್ತರ ಕೊಡ್ತೀರಿ? ಈಗ